ಮುಂದಿನ 5 ವರ್ಷಗಳಲ್ಲಿ ಉಳ್ಳಾಲ ಅಭಿವೃದ್ಧಿಯಲ್ಲಿ ಮಹತ್ತರ ಬದಲಾವಣೆ ಕಾಣಲಿದ್ದು ಜನರು ಪೂರ್ಣ ಸಹಕಾರ ನೀಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಹೇಳಿದರು. ಉಳ್ಳಾಲ ಪೌರ ಸಮಿತಿಯಿಂದ ನಗರಸಭಾ ಮೈದಾನದಲ್ಲಿ ನಡೆದ ಪೌರ ಸನ್ಮಾನ ಕಾರ್ಯಕ್ರಮದಲ್ಲಿ ಕರುನಾಡ ಮಾಣಿಕ್ಯ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದರು. ಮುಗೇರಿನಲ್ಲಿ ರೈಲು ಕೇಟು ಬಿದ್ದಾಗ ಉಳ್ಳಾಲ ಭಾಗದವರೇ ಕಷ್ಟಪಡುವುದನ್ನ ಕಾಣಬಹುದು. ಈ ನಿಟ್ಟಿನಲ್ಲಿ ಯೋಜನೆಯನ್ನ ರೂಪಿಸಲಾಗಿದೆ. ಕೋಟೆಪುರ ಕೋಡಿ ನೇರ ರಸ್ತೆ ನಿರ್ಮಾಣ, 9 ಕೆರೆಯಲ್ಲಿ ವಸತಿ ಸಮುಚ್ಚಯ ನಿರ್ಮಾಣ, ಕೈಕೋದಿಂದ ತಲಪಾಡಿವರೆಗೆ ಕಡಲ್ ಕೊರೆತ ತಡೆಗೆ ಬರ್ಮ್ ನಿರ್ಮಾಣ, ಕೊಣಾಜಿಯಲ್ಲಿ ಅಗ್ನಿಶಾಮಕ ಕಟ್ಟಡ ನಿರ್ಮಾಣ ಸಹಿತ ಹಲವು ಯೋಜನೆಗಳಿಗೆ ಶೀಘ್ರ ಚಾಲನೆ ನೀಡಲಾಗುವುದು. ಸೌಹಾರ್ದ ಉಳ್ಳಾಲಕ್ಕೆ ನೀವು ಸಹಕರಿಸಿ ನಿಮ್ಮ ಕಾಲುಬುಡಕ್ಕೆ ಅಭಿವೃದ್ಧಿ ತಲುಪಿಸುತ್ತೇನೆ ಎಂದರು. ಎಲ್ಲ ಜಾತಿ ಎಲ್ಲ ಮತ್ತೆ ಎಲ್ಲ ವರ್ಗದ ಒಂದೇ ತಾಯಿ ಮಕ್ಕಳ ರೀತಿಯ ನೋಡಿಕೊಂಡು ಉಳ್ಳಾಲದವರು ಒಂದು ವರ್ಷ ಒಂದೇ ರೀತಿಯ ನೋಡೋದು ಮುಖಾಂತರ ಒಂದು ನೆಮ್ಮದಿಯ ಸಮಾಜ ಅಭಿವೃದ್ಧಿಯ ಪ್ರದೇಶ ನಿರ್ಮಾಣ ಮಾಡುವ ಜವಾಬ್ದಾರಿ ಹಮ್ಮಿಕೊಂಡು ಬರುತ್ತೇನೆ ಅಂತ ನಾವು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಉಳ್ಳಾಲಗೋಸ್ಕರ ಅನಿಸಿ ಗ್ರಾಮೀಣ ಮಟ್ಟದ ಎಲ್ಲ ಕ್ಷೇತ್ರಗಳು ಕೂಡ ಇವತ್ತು ನನಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಂಥ ಕ್ಷೇತ್ರ. ನಾನು ಯಾವಾಗಲೂ ಹೇಳಿದೆ, ಬೇರೆ ಬೇರೆ ವಿಚಾರ ಹೇಳ್ತಾ ಇದ್ದೆ, ನನ್ನ ಕ್ಷೇತ್ರದಲ್ಲಿ ಅಂತ ಯಾವುದೇ ವಿಚಾರ ಇವತ್ತು ನನಗೆ ಯಾಕಂತ ಹೇಳಿದರೆ ನನ್ನ ಪ್ರಮುಖ ಪ್ರತಿಪಕ್ಷದ ಅಭ್ಯರ್ಥಿಯಾಗಿದ್ದ ಅವರ ಮನೆಯ ಬುತ್ತಿನಲ್ಲೇ ನನಗೆ ಬೈಯಷ್ಟು ನಾನು ಇವತ್ತು ಲೀಡು. ಅವರು ಇರುವಂಥ ಬಿಲ್ಡಿಂಗ್ ಬುಲಿಯಾರ್ನಲ್ಲಿ 1,000 ನಾನು ಇವತ್ತು ಲೀಡು. ಎಲ್ಲ ಜಾತಿ ಧರ್ಮ ನನಗೆ ಅಲ್ಲೇ ಮತ ಕೊಡುವಂಥ ಒಂದು ವಿಚಾರ ಇವತ್ತು ಆಗಿದ್ದಾರೆ. ನಾನು ಪಾವೂರಿನಲ್ಲಿ ಬಹುಶಃ 1,000 ಲೀಡು. ನಾನು ಬಹುಶಃ ಹರೇಕಲ್ 1,000 ಇಲ್ಲಿ ಮುಂದೆ ಸಮಾಜದಲ್ಲಿ ಎಲ್ಲ ಧರ್ಮದ ಮತ ಕೊಟ್ಟ ಕಾಲ ಅಷ್ಟು 1,000 ನೀರು ಬರಲಿಕ್ಕೆ ಇವತ್ತು ಸಾಧ್ಯ ಆಗ್ತದೆ. ಸೈಯದ್ ಮದನಿ ದರ್ಗಾ ಅಧ್ಯಕ್ಷ ಅಬ್ದುಲ್ ರಶೀದ್ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ಎಲ್ಲಾ ಧರ್ಮೀಯರು ಜೊತೆ ಸೇರಿ ಸನ್ಮಾನ ಮಾಡಬೇಕಾದ್ರೆ ಯುಟಿ ಖಾದರ್ ಪ್ರತಿಯೊಬ್ಬರಲ್ಲಿ ಇಟ್ಟಿರುವ ಪ್ರೀತಿಯೇ ಕಾರಣ. ಖಾದರ್ಗೆ ನಿರಾಯಸವಾಗಿ ಸಚಿವ ಸ್ಥಾನ ಸಿಗಲು ಜನರೊಂದಿಗಿನ ಒಡನಾಟ ಕಾರಣ. ಇದುವರೆಗಿನ ಯಶಸ್ಸು ಉಳಿಯಬೇಕಾದರೆ ವಸತಿ ಸಚಿವ ಸ್ಥಾನವನ್ನು ಉತ್ತಮವಾಗಿ ನಿಭಾಯಿಸಿ ಜನರ ವಿಶ್ವಾಸ ಗಳಿಸಿ ಎಂದು ಕಿವಿಮಾತು ಹೇಳಿದ್ರು. ಉಳ್ಳಾಲದ ಜನತೆ ಇವತ್ತು ಈ ಪೌರ ಸನ್ಮಾನ ಏರ್ಪಡಿಸಿದ್ದು ನೋಡಿದರೆ ಉಳ್ಳಾಲದ ಜನ ಎಚ್ಚರವಾಗಿದ್ದಾರೆ. ಉಳ್ಳಾಲದ ಜನ ಒಂದು ಪ್ರಬುದ್ಧವಾದಂತ ಒಂದು ದಿಮಾಕನ್ನ ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಮಾತು ನಾನು ಹೇಳಿಕ್ಕೆ ಇಚ್ಛೆಪಡ್ತೇನೆ. ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂತ ಜಾತಿ ಧರ್ಮವನ್ನು ನೋಡದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪಕ್ಷದ ಹೆಸರಲ್ಲಿ ಹೇಳಬೇಕಾದ್ರೆ ಕಾಂಗ್ರೆಸ್ನಲ್ಲಿರುವಂತ ಎಲ್ಲ ಶಾಸಕರು ಸೋತರು ಕೂಡ ಉಳ್ಳಾಲದ ಮುಕುಟ ಮನೆ ಯುಟಿ ಖಾದರ್ ಅವರು ಆ ಒಂದು ತಮ್ಮ ಪ್ರೀತಿ ವಾತ್ಸಲ್ಯದಿಂದ ಜನರೊಂದಿಗೆ ಬೆರೆತ ಕಾರಣ. ಅದು ಮಾತ್ರವಲ್ಲ, ಪ್ರಥಮವಾಗಿ ತನ್ನ ತಂದೆ ಅಸೌಖ್ಯದಲ್ಲಿದ್ದಾಗ ಅವರ ಪ್ರಭಾರವಾಗಿ ಕೆಲಸಕೊಂಡು ನೋಡಿಕೊಂಡು ಬಂದು ಉಳ್ಳಾಲ ನಗರಸಭಾ ಅಧ್ಯಕ್ಷ ಹುಸೇನ್ ಕುಂಜಿಮೋನು, ಉಪಾಧ್ಯಕ್ಷೆ ಚಿತ್ರಾಕ್ಷಿ, ಶ್ರೀ ಚಿರುಂಬಾ ಭಗವತಿ ದೇವಸ್ಥಾನದ ಅಧ್ಯಕ್ಷ ಚಂದಾ ಸುಳ್ಳಾಲ್, ನಿತ್ಯಾನಂದ ಚರ್ಚ್ನ ಧರ್ಮಗುರು ಫಾದರ್ ಎಲಿಯಾಸ್ ಡಿಸೋಜಾ, ಪೆರ್ಮನ್ನೂರು ಸಂತ ಸೆಬಸ್ಟಿನ್ ಚರ್ಚ್ನ ಸಹಾಯಕ ಧರ್ಮಗುರು ಫಾದರ್ ಲೈಸಿಲ್ ಪಿಂಟೋ ಮತ್ತಿತರರು ಉಪಸ್ಥಿತರಿದ್ದರು. ಆರೀಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.